ನಮ್ಮ ತುಳುನಾಡಿನ ಕಡೆ ಉಳಿದ ಜಿಲ್ಲೆಯವರು ಆಕರ್ಷಿತರಾಗ್ತಾರೆ ಅಂದ್ರೆ ಅದಕ್ಕೆ ಕಾರಣ ನಮ್ಮಲ್ಲಿರುವಂತಹ ಸಂಸ್ಕೃತಿ ಹಾಗೂ ಎಲ್ಲರಿಗಿಂತಲೂ ಕೂಡ ವಿಭಿನ್ನವಾಗಿರುವಂತಹ ನಮ್ಮ ಆಚರಣೆಗಳು. ಇದಕ್ಕೆ ಕಾರಣ ನಮ್ಮ ಹಿರಿಯರು ಹಾಕಿಕೊಟ್ಟಂತಹ ಸಂಪ್ರದಾಯವನ್ನ ಎಲ್ಲರೂ ಕೂಡ ಪಾಲಿಸ್ತಾ ಇರೋದು. ದೈವಾರಾಧನೆ ಒಂದು ಕಡೆಯಾದರೆ ಆಟಿ ಮಾಸದಲ್ಲಿ ನಾವು ಆಚರಿಸುವಂತಹ ಸಂಪ್ರದಾಯ ಕೂಡ ಈಗ ಫೇಮಸ್ ಆಗ್ತಾ ಇದೆ. ಸಂಘ ಸಂಸ್ಥೆಗಳು ಆಚರಿಸ್ತಾ ಇದ್ದಂತಹ ಈ ಆಚರಣೆಯನ್ನ ಈಗ ರಾಜಕೀಯ ಪಕ್ಷ ಕೂಡ ಆಯೋಜನೆ ಮಾಡ್ತಾ ಇದೆ. ಆದರೆ ಅದ್ದೂರಿಯಾಗಿ ನಡೆದಂತಹ ಈ ಆಟಿ ಪರ್ವ ಮಾತ್ರ ಸಂಪೂರ್ಣ ತುಳುನಾಡಿನ ಇತಿಹಾಸವನ್ನೇ ಬಿಚ್ಚಿಟ್ಟಿದೆ. ಬಿಜೆಪಿಯಿಂದ ಆಟಿ ತಿಂಗಳ ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ತುಳುನಾಡ ವೈಭವದ ಅನಾವರಣ, ಜಾನಪದ ಹಾಡಿಗೆ ಹೆಜ್ಜೆ ಹಾಕಿ ಮಹಿಳಾ ಮಣಿಗಳ ಸಖತ್ ಡ್ಯಾನ್ಸ್, ವಾವ್ ಪತ್ರೊಡೆ ಅಪ್ಪದಡ್ಡೇನೂ ಇದೆ, ಕೋರಿ ರೊಟ್ಟಿ ಕೂಡ ಇದೆ. ಇದನ್ನೆಲ್ಲ ನೋಡಿ ಬಾಯಲ್ಲಿ ನೀರು ಬತ್ತ. ಮತ್ತೆ ಬರ್ದೇ ಇರುತ್ತೆಯೇ, ನಾಲಿಗೆಗೆ ರುಚಿ ನೀಡೋ, ದೇಹಕ್ಕೆ ಹಿತ ಉಣಬಡಿಸೋ ಇದು ಆಟಿಯಲ್ಲಿ ಕಂಡುಬರೋ ಸಂಭ್ರಮ. ಸಾಮಾನ್ಯವಾಗಿ ಸಂಘ ಸಂಸ್ಥೆಗಳು ಈ ಕಾರ್ಯಕ್ರಮಗಳನ್ನ ಆಯೋಜಿಸುತ್ತವೆ. ಆದ್ರೆ ಇಲ್ಲಿ ಮಂಗಳೂರು ದಕ್ಷಿಣ ಮಂಡಲದ ಬಿಜೆಪಿ ಘಟಕ ಆಯೋಜನೆ ಮಾಡಿ ಗಮನ ಸೆಳೆದಿದೆ. ಅರ್ಥಪೂರ್ಣವಾಗಿ ಹಾಗೂ ಅಚ್ಚುಕಟ್ಟಾಗಿ ತುಳುನಾಡಿನ ಆಟಿ ಮಾಸಾಚರಣೆಯನ್ನ ಆಯೋಜಿಸಿ ಸೈ ಎಂದೆನಿಸಿಕೊಂಡಿದೆ. ಅಂದಹಾಗೆ ಮಂಗಳೂರಿನ ಉರ್ವದ ಕೆನರಾ ಹೈಸ್ಕೂಲ್ ಬಳಿಯ ಸ್ಕೌಟ್ಸ್ ಅಂಡ್ ಗೈಡ್ ಸಭಾಭವನದಲ್ಲಿ ಈ ಆಟಿ ಪರ್ವ ಎಂಬ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನ ಬಾವಿಯಿಂದ ನೀರು ಸೇದುವ ಮೂಲಕ, ಜೊತೆಗೆ ಹಿಂಗಾರ ಅರಳಿಸಿ ಸಂಪ್ರದಾಯಬದ್ಧವಾಗಿ ದೀಪ ಬೆಳಗಿಸಿ ಸಂಸದ ಬ್ರಿಜೇಶ್ ಚೋಟ ಉದ್ಘಾಟಿಸಿದರು. ಕಾರ್ಯಕ್ರಮದ ಉದ್ಘಾಟನೆ ಬಳಿಕ ಇಲ್ಲಿ ನಡೆದ ಕಾರ್ಯಕ್ರಮವೊಂದು ಅಪ್ಪಟ ತುಳುನಾಡಿನ ಆಚರಣೆಯನ್ನು ಅನಾವರಣಗೊಳಿಸಿದೆ. ಇಲ್ಲಿನ ಜಾನಪದ ಕ್ರೀಡೆಗಳಾದ ಕೋಳಿ ಅಂಕ, ತೆಂಗಿನಕಾಯಿ ಕುಟ್ಟುವುದರ ಜೊತೆಗೆ ಹಲವು ಆಟಗಳನ್ನ ಇಲ್ಲಿ ಆಡಿಸಲಾಗಿತ್ತು. ಇನ್ನು ತುಳುನಾಡ ಜಾನಪದ ಗೀತೆಗಳಂತೂ ಇಡೀ ಸಭಾಂಗಣದಲ್ಲಿ ಮೊಳಗಿದ್ದು ಮಾತ್ರವಲ್ಲದೆ ಬಹುತೇಕ ಎಲ್ಲರೂ ಕೂಡ ಹಾಡಿಗೆ ಹೆಜ್ಜೆ ಹಾಕಿ ಸಂಭ್ರಮಿಸಿದ್ರು. ಕೆಲವೊಂದು ಹಾಡಿಗೆ ವೇದಿಕೆ ಏರಿದ ಹೆಣ್ಮಕ್ಳು ಸಖತ್ ಸ್ಟೆಪ್ಸ್ ಹಾಕಿ ಎಂಜಾಯ್ ಮಾಡಿದ್ರು. ಇದು ಜೊತೆ ಕಾರ್ಯಕ್ರಮ ಭಾರತೀಯ ಜನತಾ ಪಾರ್ಟಿ ಗುಡ್ಡ ಪ್ರದೇಶ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಮಂಡದ ಪಾರ್ಟಿ, ಈ ಮಂಡದ ಪ್ರೀತಿ ಮಂಡಲ ಪಾರ್ಟಿ, ಮಂಡದ ಸಂಸ್ಕೃತಿ ಪಿರ ವೈಭವದ ಬರುಣ ವಿಚಾರ ನೀವೊಂದು ರಾಜಕೀಯ ಮಂಡಲ ಪಾರ್ಟಿ ಹೆಚ್ಚಾದ ಬಾರಿ ಖುಷಿ ಕೊಡುತ್ತ ಸಂಗತ ನಮ್ಮ ಮಾತಲ್ಲಿ ಈ ಪೆರ್ಮೆದ ಪಾರ್ಟಿದ ಸದಸ್ಯರನ್ನು, ಈ ಪೆರ್ಮೆದ ಮಂಡದ ಆತ್ಮೀಯ ಬಂಧುಗಳು ನಂಚಿನ ಖುಷಿ ಕೊಡುತ್ತ ಸಂಗತಿ ಬೇರೆ ಬಾರಿ ಕುರ್ಸೋದು ಬಾರಿ ಪ್ರೀತಿ ಕುಡಿದು ಪಾಡಿನ ಮಣ್ಣು ಭೂ ಪ್ರದೇಶ ಅಚಾದ್ರೆ ಪ್ರಾಯಶ ನಮ್ಮ ವಿಷ್ಣುನ 10 ಅವತಾರ ಒಂದೇ ಅವತಾರ ಪರಶುರಾಮ. ಆ ಪರಶುರಾಮನ ಸೃಷ್ಟಿಯಿಂದ ಓವಾಂಡ ಒಂದು ಭಾಗ ಅಂತರದಿಂದ ಅವು ನಮ್ಮ ಪರಿಮಳ ತುಳುನಾಡು. ಇನ್ನು ಆಟಿ ತಿಂಗಳು ಅಂದ್ರೆ ಅಲ್ಲಿ ಆಟಿ ಮಾಸದಲ್ಲಿ ತಿನ್ನುವ ತಿನಿಸುಗಳು ಇರಲೇಬೇಕಲ್ವಾ? ಇಲ್ಲೂ ಸುಮಾರು 108 ಬಗೆಯ ತುಳುನಾಡಿನ ವಿವಿಧ ಖಾದ್ಯಗಳನ್ನ ಸವಿಯುವ ಅವಕಾಶ ಇತ್ತು. ಎಲ್ಲವನ್ನೂ ಸವಿಯಲು ಆಗದೇ ಇದ್ರೂ ಅಪರೂಪದ ಹಲವು ತಿನಿಸುಗಳನ್ನ ಸವಿಯಲು ಸಿಕ್ಕ ಅವಕಾಶವನ್ನ ಮಿಸ್ ಮಾಡದೆ ಹಲವರು ಬಿಂದಾಸ್ ಆಗಿ ಎಲ್ಲಾ ರುಚಿ ನೋಡಿ ಖುಷಿ ಪಟ್ರು. ಈ ತಿನಿಸುಗಳ ವಿಚಾರದ ಬಗ್ಗೆ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ವೇದವ್ಯಾಸ್ ಕಾಮತ್ ಹೇಳಿದ್ದು ಇಷ್ಟು. ಭಾರಿ ಖುಷಿಯಾಗಿ ನಾನು ಕೇಳ ಸುರುಕೊಂಡೆ ಒಂದು 5 ಐಟಮ್ ಎಂದು ಮಾಡುವ ಬೆದಗಾದ ಐಟಮ್ ಮಾಡುವ ಬಕ್ಕ ಬಂಡೇರ ಒಂದು ಎಲ್ಪ ಬಕ್ಕ ಬಂಡೇರ ಮೂದಾವು ಇನಿ ಬಂಡೇರ ಮುಂದೆ ಮಾಡ್ತಾರೆ ಅವಳ ಇದು ಖುಷಿಯಾಗಿ ನಾನು ನಾಡ ಯಾವ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಪೂರ್ಣ ಸೇವೆಯ ಪೂರ ಕಾರ್ಯಕರ್ತರಿಗೆ ಧನ್ಯವಾದ, ಶುಭಾಶಯ, ಅಭಿನಂದನೆ ಕೊಡ್ತಾರೆ. ಪ್ರತಿಯೊಂದು ಕಾರ್ಯಕರ್ತರ ಮುಕ್ತಾಯ ಬಗೆದ ಮಂದಿರಂಚಿನ ಹೊತ್ತು ಅಕಲಕ್ಕೂ ಎಲ್ಲರೂ ಮಂದಿರ ಕಾರ್ಯಕರ್ತರ ವಿಶೇಷವಾಗಿನ ಈ ಕೊಡುಗೆ ಈ ಕಾರ್ಯಕ್ರಮ ಯಶಸ್ವಿಯಾಗುವುದು. ಐಕಾದೆ ರಮೇಶ್ ಕಂಡಕ್ಟರ್ ಬಂಡೆ ಯುವ ಮೋರ್ಚಾ ಮತ್ತು ಮಹಿಳಾ ಮೋರ್ಚಾದ ಸೇರ್ಪಾಡು ಈ ಕಾರ್ಯಕ್ರಮ ಯಶಸ್ವಿಯಾದ ಕೂಡ ಪೂರ ಬಂದರೆ ಎಂಗಳ ಮೋರ್ಚಾದ ಪ್ರತಿಯೊಂದು ಅಧ್ಯಕ್ಷರು ನಮ್ಮ ಮಂಡಲದ ಪ್ರತಿಯೊಂದು ವ್ಯಕ್ತಿಗಳು ನಾನಾ ರೀತಿಯ ಅಥವಾ ಸಂಘಟನಾ ಮಾತ್ರ ಹಲವು ವಿಧದ ತಾಕತ್ತಿನಿಂದ ನೆನಪಲ್ಲಿ ಹೋಗ್ತೀವಿ.
ಆ ತಾಕತ್ತು ನಮ್ಮ ಯುವ ಮಂಡಲದ ಅಧ್ಯಕ್ಷರು, ಮಹಿಳಾ ಮಂಡಲದ ಅಧ್ಯಕ್ಷರು, ಇತರ ಪೂರ ಮೋಟದ ಅಧ್ಯಕ್ಷರು, ಬಕ್ಕ ಮಂಡಲದ ಜಿಲ್ಲೆಗೆ ಹೋಗಿದ್ದ ಪ್ರಮುಖರು ಮುಖ್ಯ ಪೂರ ಮತ್ತೊಂದು ಈ ಕಾರ್ಯಕ್ರಮ ಯಶಸ್ಸಾಗುತ್ತೆ. ಆಟಿ ಮಾಸಾಚರಣೆಯ ಈ ವಿಶೇಷ ಸಂದರ್ಭದಲ್ಲಿ ಹಲವು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಆಟಿಯ ಮಹತ್ವ ತಿಳಿಸುವ ಕೆಲಸವೂ ಇಲ್ಲಿ ಮಾಡಲಾಗಿತ್ತು. ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಯಾವ ರೀತಿ ಆಟಿ ಮಾಸದಲ್ಲಿ ಸಂಕಷ್ಟ ಪಡ್ತಾ ಇದ್ರು, ಅವರು ಯಾವ ಆಹಾರ ಸೇವಿಸ್ತಾ ಇದ್ರು, ಆರೋಗ್ಯ ಹೇಗೆ ಕಾಪಾಡಿಕೊಳ್ತಾ ಇದ್ರು, ಹೀಗೆ ಹಲವು ವಿಚಾರವನ್ನ ಇಲ್ಲಿ ಜನರಿಗೆ ತಿಳಿಸುವ ಕೆಲಸ ಮಾಡಲಾಯಿತು. ಆಷಾಢ ಮಾಸವನ್ನು ಪಂಡ ಆಟಿ ತಿಂಗಳನ್ನು ಹಿಂದೂ ಪುರಾಣೋಡು ಒಂದು ಶೂನ್ಯ 0 ಬಂದು ಅವೇನು ಬಂದ್ಬೇಡ ಶೂನ್ಯ ಬಂದು ಆಷಾಢ ಮಾಸೋಡು ಶುಭ ಕಾರ್ಯಗಳು ಎಂಟೆ ಕೆಲಸ ಇಲ್ಲೋಕ್ಯಲು ಮಧ್ಯಮೆ ನೂಲ ಮಧ್ಯಮೆ ಮತ್ತೆ ಎಂಟೆ ಕಾರ್ಯ ಓಲ ನಡಪೂಜೆ ದಾಯ ನಡಪೂಜೆ ಪಂಡ ಅವು ಫಲ ಕೊಡ್ಪೂಜೆ ಬಂದ ಸಮಯಗಳು ಆಷಾಢ ಆಟಿ ತಿಂಗಳು ಅಂತಂದ ಆಯ್ತು ಫಲ ತಿಕ್ಕೂಜೆ ಬಂದು ಇಂದೊಂದು ಭಾವನೆ ನಮ್ಮ ಹಿಂದೂ ಸಮಾಜಗಳು ಆಷಾಢ ಮಾಸ ಅಶುಭ ಮಾಸ ಬಂದು ಶಾಸ್ತ್ರೋಡ್ಲ ಬರೀತಿಜೆ ಅವನ ಮನೆ ಮತ್ತೊಂದು ಶುಭ ಕಾರ್ಯವನ್ನು ಮಲ್ಪಂದ್ರೆ ಕೆಲವು ಪೌರಾಣಿಕ ರೀಸನ್ ನಮ್ಮ ಕಾರಣ ಅವನವನು ದೇವಾನು ದೇವತೆಗಳು ಮಾತ ಉತ್ತರಾಯಣೋಡು ಭಾರಿ ಯಕ್ಷರಡು ಕಂಡು ಮುಚ್ಚುನೆ ಅಂಡ ದಕ್ಷಿಣಾಯನೋಡು ಮಾತ್ರ ಯೋಗ ನಿದ್ರೆ ಉಪ್ಪು ಈ ಯೋಗ ನಿದ್ರೆ ಉಪ್ಪು ನಡೆದಾತ್ರ ದಾನ ಪುಡುಪಂಡ ಅಪ್ಪಗೆ ದಾನ ಪೂಜೆ ಪುರಸ್ಕಾರ ಮಾಡ್ತಾರೆ ನಾವು ದೇವರಿಗೆ ಸಂದುಜಿ ದೇವತೆಗಳಿಗೆ ಸಂದುಜಿ ಪಂಡ ಒಟ್ಟಾರೆ ಅದ್ದೂರಿಯಾಗಿತ್ತು ಅಂತ ಅನ್ಸಿದ್ರು ಬಿಜೆಪಿಯಿಂದ ಆಯೋಜಿಸಲಾದ ಈ ಆಟಿ ಪರ್ವ ನಿಜಕ್ಕೂ ಅರ್ಥಪೂರ್ಣವಾಗಿತ್ತು. ಸಂಪ್ರದಾಯ ಪ್ರಕಾರವಾಗಿ ಹಾಗೂ ತುಳುನಾಡಿನ ಸಂಸ್ಕೃತಿಯನ್ನ ಒಗ್ಗೂಡಿಸಿಕೊಂಡು ಮಾಡಿದ ಕಾರ್ಯಕ್ರಮ ಇದಾಗಿತ್ತು. ಹೀಗಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಿಗೂ ತಿನಿಸಿನ ಸವಿಯೊಂದಿಗೆ ಒಂದಷ್ಟು ಅರಿವು ಹಾಗೂ ಮನರಂಜನೆಯೂ ಸಿಕ್ಕಿದೆ. ರವೀಶ್, ನಮ್ಮ ಕುಡ್ಲ 24/7 ಮಂಗಳೂರು.